ಚಿನ್ನರ ಲೋಕದ ಮೋಕಿದ ಕಲಾವಿದರ್ ಸೇವಾ ಟ್ರಸ್ಟ್ ಬಂಟ್ವಾಳ ಇದರ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಬಿಸಿ ರೋಡ್ ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ಫೆಬ್ರವರಿ 11ರಿಂದ ಕೃಷಿ ಉತ್ಸವ ಮತ್ತು ಕಲೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಆಮಂತ್ರಣ ಪತ್ರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಕೃಷಿ ಉತ್ಸವ ಮತ್ತು ಕಲೋತ್ಸವ ಸಮಿತಿ ಅಧ್ಯಕ್ಷ ಸುದರ್ಶನ್ ಜೈನ್, ಚಿನ್ನರ ಲೋಕದ ಮೋಕಿದ ಕಲಾವಿದರ್ ಸೇವಾ ಟ್ರಸ್ಟ್ ಸ್ಥಾಪಕ ಸಂಚಾಲಕ ಮೋಹನದಾಸ್ ಕೊಟ್ಟಾರಿ ಸೇರಿದಂತೆ ಅನೇಕರು ಜೊತೆಗಿದ್ದರು. ಮತ್ತು ಮಾರ್ಗದರ್ಶನ ಕೊಡುವಂತಹದ್ದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಚಿನ್ನರ ಲೋಕ ಮೋಕಿದ ಕಲಾವಿದರು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಇವರು ಜಂಟಿಯಾಗಿ ಕೃಷಿ ಉತ್ಸವ ಮತ್ತು ಕರಾವಳಿ ಕಲೋತ್ಸವವನ್ನು ಮಾಡ್ತಾ ಇದ್ದಾರೆ. ಕೃಷಿ ಉತ್ಸವ ನಿಜವಾಗಿ ಎಲ್ಲ ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಯನ್ನು, ಸಂಘಟನೆಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿ ಈಗ ಸುಮಾರು 50 ವರ್ಷಕ್ಕೆ ಹಿಂದೆ ನಾವು ಕೃಷಿಯಲ್ಲಿ ತಾಂತ್ರಿಕತೆ ಬರಬೇಕು ಅಂತ ಹೇಳ್ತಾ ಬಂದಿದ್ದೇವೆ. ಈಗ ಆ ಕಾಲ ಬಂದಿದೆ. ಎಲ್ಲರೂ ಕೂಡ ಕೃಷಿಗೆ ಯಂತ್ರದ ಬಳಕೆಯನ್ನು ಜಾಸ್ತಿ ಮಾಡಿದ್ದಾರೆ ಮತ್ತು ಆದಾಯವನ್ನು ಕೂಡ ಖಂಡಿತವಾಗಿ ಹೆಚ್ಚಿಸಿಕೊಂಡಿದ್ದಾರೆ. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಕೃಷಿ ಯಂತ್ರಧಾರ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಜೊತೆ ಜಂಟಿಯಾಗಿ ಮಾಡಿ, ಅದಲ್ಲದೆ ಈಗ ನಾವು ಯೋಜನೆ ವತಿಯಿಂದಲೇ ಕೊಯ್ಲು ಯಂತ್ರ, ನಾಟಿ ಯಂತ್ರ ಇತ್ಯಾದಿಗಳನ್ನು ಖರೀದಿಸಿ ಬಾಡಿಗೆ ಕೊಟ್ಟು, ಕಡಿಮೆ ಬಾಡಿಗೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಇದರ ಜೊತೆಗೆ ಕಲೋತ್ಸವ ಇದೆ. ಕಲೋತ್ಸವ ಅಂತಂದರೆ ಬದುಕು ಮತ್ತು ಸಂಸ್ಕೃತಿ ಜೊತೆಯಾಗಿ ಹೋಗ್ತಕ್ಕಂಥದ್ದು. ಸಾಂಸ್ಕೃತಿಕವಾಗಿ ಜನತೆಯನ್ನು, ವಿಶೇಷವಾಗಿ ಯುವಜನರನ್ನು ಆಕರ್ಷಿಸುವಂಥ ಕಾರ್ಯಕ್ರಮ ಇದೆ. ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಒಂದೊಂದು ದಿವಸ ಒಂದೊಂದು ಗೋಷ್ಠಿಯನ್ನು ಇಟ್ಟು ವಿವರವಾಗಿ ಮಾಹಿತಿ, ಚರ್ಚೆ ಮತ್ತು ಮಾರ್ಗದರ್ಶನ ಕೊಡುವರಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಈ ಕೃಷಿ ಉತ್ಸವ, ಕರಾವಳಿ ಕಲೋತ್ಸವದ ಯಶಸ್ಸಿಗಾಗಿ ನಾನು ಶ್ರೀ ಸುದರ್ಶನ್ ಜೈನ್ ಅವರು ಮತ್ತು ಅವರ ಇಡೀ ತಂಡವನ್ನು ಅಭಿನಂದಿಸ್ತೇನೆ.